ಉಲ್ಲಾಲ ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ಯಾರು ರಿಕ್ಷಾ ಚಾಲಕರುಗಳಿದ್ದಾರೆ ಅವರು ಸುಮಾರು 15 ದಿನಗಳ ಹಿಂದೆ ಈ ರಿಕ್ಷಾ ಚಾಲಕರಿಗೆ ವ್ಯಾಕ್ಸಿನ್ ಕೋವಿಶೀಲ್ಡ್ ಕೊಡಬೇಕನ್ನುವ ಒಂದು ಮನವಿಯನ್ನು ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ UT ಖಾದರ್ ಸಾಹೇಬ್ರವರಲ್ಲಿ ಒಂದು ಮನವಿಯನ್ನು ಮಾಡಿದರು. ಅವರ ಮನವಿಯನ್ನು ಪುರಸ್ಕರಿಸಿ ಇಲಾಖೆಯಿಂದ ಈ ದಿನ ಉಲ್ಲಾಲ ಸಮುದಾಯ ಆರೋಗ್ಯ ಕೇಂದ್ರದ ಮೂಲಕ ಉಲ್ಲಾಲ ನಗರಸಭಾ ವ್ಯಾಪ್ತಿಯ ಉಲ್ಲಾಲ ಮತ್ತು ಪೆರ್ಮಣ್ಣೂರಿನ ಯಾರು ರಿಕ್ಷಾ ಚಾಲಕರಿದ್ದಾರೆ ಅವರುಗಳಿಗೆ ಇವತ್ತು ಯೂನಿಟಿ ಹಾಲ್ನಲ್ಲಿ ಒಂದು ಕೋವಿಶೀಲ್ಡ್ ಒಂದು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಉಲ್ಲಾಲ ನಗರಸಭೆಯ ಅಧ್ಯಕ್ಷಿಣಿಯಾದ ಶ್ರೀಮತಿ ಚಿತ್ರಕಲಾರವರು ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಅದೇ ರೀತಿ ನಮ್ಮ ಉಲ್ಲಾಲ ಆರೋಗ್ಯ ಕೇಂದ್ರದ ಡಾಕ್ಟರ್ ಆದಂತಹ ಸನ್ಮಾನ್ಯ ವಿದ್ಯಾಸಾಗರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ನಗರಸಭೆಯ ಕೌನ್ಸಿಲರ್ಗಳು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಅದೇ ರೀತಿ ಇಂಟೆಕ್ನ ಅಧ್ಯಕ್ಷರು ಮತ್ತು ರಿಕ್ಷಾ ಮಾಲಕರು ಮತ್ತು ಚಾಲಕರ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇದರ ಸದುಪಯೋಗವನ್ನು ಸರ್ವ ನಮ್ಮ ಉಲ್ಲಾಲ ನಗರಸಭೆ ವ್ಯಾಪ್ತಿಯ ರಿಕ್ಷಾ ಚಾಲಕರು ಇದರ ಸದುಪಯೋಗವನ್ನು ಪಡೆಯಬೇಕೆಂಬ ಒಂದು ಇರಾದೆಯನ್ನು UT ಖಾದರ್ ಸಾಹೇಬರು ಹೊಂದಿದ್ದಾರೆ. ಆ ಮೂಲಕ ತಮ್ಮಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಒಂದು ಕೋವಿಶೀಲ್ಡ್ ಲಸಿಕೆಯನ್ನು ಪಡೆಯುವಂತೆ ನಮ್ಮ ಶಾಸಕರು ಕೋರಿದ್ದಾರೆ. ಆ ರೀತಿಯಲ್ಲಿ ತಮ್ಮ ಈ ಒಂದು ಕೆಲಸವನ್ನು ಮಾಡಬೇಕಾಗಿ ಉಲ್ಲಾಲ ನಗರಸಭೆಯ ಅಧ್ಯಕ್ಷರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಆಲ್ ಅವರು. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರಾಯಿನ UT ಖಾದರ್ ಸಾರನ ಮುತುವರ್ಜಿಡು ರಿಕ್ಷಾ ಚಾಲಕರನ ಕೋವಿಶೀಲ್ಡ್ ಲಸಿಕೆ ಕಾರ್ಯಕ್ರಮ ಯಾವೊಂದುಂಡು ಮಸ್ತ್ ಸಂತೋಷದ ವಿಷಯದಾದ ಪಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಏತ್ MLA ಉಲ್ಲೇರ ಅಕ್ಲೆಡ್ದು ಪೂರ ಒಂಜಿ ವಿಭಿನ್ನವಾದ ಕೆಲಸ ಮಲ್ಪುನಂಚಿನ ನಮ್ಮ ಶಾಸಕರು ಮುರಣಿ ಕಟ್ಟಡ ಕಾರ್ಮಿಕರಿಗೆಲ್ಲ ಬತ್ತಿನಂಚಿನ ಕಿಟ್ಟಲ್ನ ಪ್ರತಿಯೊರಿಗೆಲ್ಲ ಏರ್ ಲೇಬರ್ ಕಾರ್ಡ್ ಪೂರ ಮಲ್ತೇರು ಅಕ್ಲಿಗೆ ಎತ್ತವನಂಚಿನ ಕೆಲಸ. ಅವೇ ರೀತಿ ರಿಕ್ಷಾ ಚಾಲಕರಿಗೆ ಕೋವಿಶೀಲ್ಡ್ ಲಸಿಕೆಯನ್ನು ವ್ಯವಸ್ಥೆ ಮಲ್ತದೆ ಸರ್ಕಾರದಿಂದ ಬರ್ಪುನಂಚಿನ ಕೋವಿಶೀಲ್ಡನ್ನು ವ್ಯವಸ್ಥೆ ಮಲ್ತಿನಂಚಿನ ನಮ್ಮ ಶಾಸಕರು ಇಂಚಿನ ಕಾರ್ಯಕ್ರಮ ಪ್ರತಿ ಒಂಜಿ ಇಂದು ರಿಕ್ಷಾ ಚಾಲಕರು ಬಂಡ ಕಾರ್ಮಿಕ ವರ್ಗ, ಕಟ್ಟಡ ಕಾರ್ಮಿಕ, ರಿಕ್ಷಾ ಚಾಲಕರು, ಬಸ್ ಚಾಲಕರು, ಬಸ್ ಕ್ಲೀನರ್ ಅಂಚಿನ ಪೂರೆಲ್ಲ ಒಂಜಿ ಕಾರ್ಮಿಕ ವರ್ಗರಿಗೆ ಬರ್ಪೇರು. ಈ ಕಾರ್ಮಿಕ ವರ್ಗರಿಗೆ ಮುಟ್ಟವನಂಚಿನ ಸವಲತ್ತನ್ನು ಮುಟ್ಟವನಂಚಿನ ನಮ್ಮ ಶಾಸಕರಿಗೆ ಇಂಟೆಕ್ದ ಪರವಾದ ಕೃತಜ್ಞತೆ ಸಲ್ಲಿಸೊಂದು ಎಂಗೆ ಪಾತ್ರ ಅವಕಾಶ ಮಲ್ತು ಕೊಡ್ತೀನಿ. ನಗರಸಭಾ ಅಧ್ಯಕ್ಷರಿಗಳ, ಉಪಾಧ್ಯಕ್ಷರಿಗಳ, ಕೌನ್ಸಿಲರ್ಗಳ ಪೂರಿಗಳ ಧನ್ಯವಾದ ಪನೊಂದು ರಡ್ಡು ಪಾತ್ರ ಮುಗಿತೊಂದುಲ್ಲ. ಉಲ್ಲಾಲ ನಗರಸಭೆ ವ್ಯಾಪ್ತಿಯ ಈ ಆಟೋ ರಿಕ್ಷಾ ಚಾಲಕರ ಕೋವಿಶೀಲ್ಡ್ ಲಸಿಕೆ ಕಾರ್ಯಕ್ರಮವನ್ನು ನಮ್ಮ MLA ಸರ್ ಅವರ ಉಪಸ್ಥಿತಿಯಲ್ಲಿ ಆಗಬೇಕಿತ್ತು. ಆದರೆ ಅವರು ಇಲ್ಲದ ಕಾರಣ ಇಲ್ಲಿದು ನಗರಸಭೆ ಅವರ ಇದರಲ್ಲಿ ಆಗ್ತಾ ಉಂಟು. ಹಾಗೆ ಈ ಲಸಿಕೆಯನ್ನು ಕೋವಿಶೀಲ್ಡನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಿ. ಹಾಗೂ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಇದು ಕಡ್ಡಾಯವಾಗಿ ಎಲ್ಲರೂ ತಗೊಳ್ಳೇಬೇಕು. ಅದನ್ನು ಆದಷ್ಟು ಬೇಗ ಎಲ್ಲರೂ ಯೂಸ್ ಮಾಡಿಕೊಂಡು ಈ ನಮ್ಮ ಶಾಸಕರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ.